ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ ಸಿನಿಮಾವನ್ನ ನೋಡಿದವರಿಗೆ ನಾಯಿ ಜೀವ ಉಳಿಸಲು ನಾಯಕ ಅದೆಷ್ಟು ಒದ್ದಾಡ್ತಾರೆ ಅನ್ನುವಂತಹ ನೋವಿನ ಚಿತ್ರಣ ಕಣ್ಣಿಗೆ ಕಟ್ಟಿದಂತೆ ಇರಬಹುದು. ಆದರೆ ಪುತ್ತೂರಿನ ಶ್ವಾನ ಮಾಲಕರೊಬ್ಬರು ಕಳೆದುಕೊಂಡಿದ್ದ ತನ್ನ ನಾಯಿಯನ್ನ ಪಡೆಯಲು ಬಹುಮಾನವನ್ನ ಪ್ರಕಟಿಸಿದ್ದಲ್ಲದೆ ಎಲ್ಲಾ ದೇವರಿಗೂ ಕೂಡ ಹರಕೆಯನ್ನ ಹೊತ್ತುಕೊಂಡಿದ್ರು. ಕೊನೆಗೂ ಅವರ ಮೊರೆ ದೇವರಿಗೆ ಕೇಳಿದೆ. ನಾಯಿ ಅವರ ಮನೆಗೆ ಮರಳಿ ಬಂದಿದೆ. ನಮ್ಮ ಮನೆಯ ಒಂದು ಮೆಂಬರ್ ಅಂದ್ರೆ ಮಕ್ಕಳು ಮಿಸ್ ಆದ ಟೈಪ್ ನನಗಾಯ್ತು ಫೀಲ್. ನಾನು ವ್ಯಾಲ್ಯೂ ಅನ್ನ ಹಿಡಿದದ್ದು ನಾಯಿಯ ಮೇಲೆ, ನಾಯಿಯ ರೇಟ್ ಅಲ್ಲ ಹಿಡಿದದ್ದು, ನಾಯಿ ಮೇಲೆ ಇರುವಂತ ಪ್ರೀತಿ. ನಮಗೆ ತುಂಬಾ ಖುಷಿ. ಈಗ ಸ್ವೀಟ್ಸು ಕೊಟ್ಟಿದೆ ನಾನು. ಇದು ರಕ್ಷಿತ್ ಸಿನಿಮಾದ ಚಾರ್ಲಿ ಅಲ್ಲ, ಚಿನ್ನು ಶ್ವಾನದ ಕಥೆ. ಕಳೆದು ಹೋದ ಚಿನ್ನುವನ್ನ ಮರಳಿ ಪಡೆದ ಮಾಲಕ. ಶ್ವಾನ ಹುಡುಕಿಕೊಟ್ಟವರಿಗೆ 50,000 ನೀಡಿದ ಪುತ್ತೂರಿನ ಗಣೇಶ್. ಎಸ್, ಇದು ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ ಸಿನಿಮಾದ ಕಥೆ ಅಲ್ಲ. ಶ್ವಾನಪ್ರಿಯ ಪುತ್ತೂರಿನ ಪೋಳ್ಯ ನಿವಾಸಿ ಗಣೇಶ್ ಕೇರ ಅವರ ಜೀವನದಲ್ಲಿ ನಡೆದ ನೈಜ ಘಟನೆ. ಇವರು ಕಳೆದುಕೊಂಡಿದ್ದ ಚಿನ್ನು ಹೆಸರಿನ ಪ್ರೀತಿಯ ನಾಯಿಯನ್ನ ಪಡೆದ ನೈಜ ಕಥೆ. ಕಳೆದುಕೊಂಡಿದ್ದ ಚಿನ್ನು ಮರಳಿ ಪಡೆಯಲು ಎಲ್ಲಾ ದೇವರಿಗೆ ಅಡ್ಡ ಬಿದ್ದಿದ್ದರು. ನಾಯಿ ಹುಡುಕಿಕೊಟ್ಟವರಿಗೆ ಬಹುಮಾನ ಕೊಡುವುದಾಗಿ ಪ್ರಕಟಿಸಿದ್ದರು. ಈಗ ಅವರ ಪ್ರಾರ್ಥನೆ ಫಲಿಸಿದೆ. ನಾಯಿ ಅವರ ಕೈ ಸೇರಿದೆ. ಗಣೇಶ್ ಕೇರ ಅವರು ಮನೆಯಲ್ಲಿ ವಿವಿಧ ತಳಿಗಳ 30 ನಾಯಿಗಳನ್ನ ಸಾಕುತ್ತಿದ್ದಾರೆ. ಅವುಗಳಲ್ಲಿ ಚಿನ್ನು ಅಪಸ್ಮಾರ ಕಾಯಿಲೆಯಿಂದಾಗಿ ಕಾಲಿನ ಸ್ವಾಧೀನ ಕಳೆದುಕೊಂಡಿತ್ತು. 3 ವಾರಗಳ ಹಿಂದೆ ಅದು ಕಾಣೆಯಾಗಿತ್ತು. ಅದರ ಪತ್ತೆ ಸಲುವಾಗಿ ಗಣೇಶ್ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದಲ್ಲದೆ ನಗರದ ವಿವಿಧ ಕಡೆ ನಾಯಿಯ ಮಾಹಿತಿ ಇರುವ ಬ್ಯಾನರ್ ಅಳವಡಿಸಿದ್ದರು. ನಾಯಿಯನ್ನ ಹುಡುಕಿಕೊಟ್ಟವರಿಗೆ ಅಥವಾ ಸುಳಿವು ನೀಡಿದವರಿಗೆ 50,000 ಬಹುಮಾನ ನೀಡುವುದಾಗಿ ಘೋಷಿಸಿದ್ದರು. ಇದೀಗ ಚಿನ್ನು ಮಾಲಕನ ಕೈ ಸೇರಿದೆ. ಚಿನ್ನು ಹೊಡೆದು ಅಂತ ಆದ್ರೆ ಅದು ಹುಷಾರಿಲ್ಲದ ಕಾರಣ ಅದು ಆರೋಗ್ಯವಾಗಿ ಇರಲಿಲ್ಲ. ಹಾಗಾಗಿ ಅದರ ಮೇಲೆ ಪ್ರೀತಿ ಅದರ ಜಾಸ್ತಿ ಆಯ್ತು. ನಮಗೆ ಬೇರೆ ನಾಯಿಗಳ ಮೇಲೂ ಪ್ರೀತಿ ಉಂಟು, ಇಲ್ಲ ಅಂತಲ್ಲ, ಬಟ್ ಇದನ್ನು ನಾವು ಮಕ್ಕಳಾಗಿ ನೋಡ್ತಾ ಇದ್ದೆವು ನಮ್ಮ ಮನೆಯೊಳಗೆ ಇಟ್ಕೊಂಡು. ಹಾಗಾಗಿ ಏನಾಯ್ತು ಅಂದರೆ ಅದು ಸಡನ್ ಆಗಿ ಮಿಸ್ ಆದ ಕೂಡಲೇ ನಮ್ಮ ಮನೆಯ ಒಂದು ಮೆಂಬರ್ ಅಂದರೆ ಮಕ್ಕಳು ಮಿಸ್ ಆದ ಟೈಪು ನಮಗಾಯಿತು ಫೀಲ್. ಹಾಗಾಗಿ ಅನೌನ್ಸ್ ಮಾಡಿದೆ. ನಾನು ಫಸ್ಟ್ ನನ್ನ ವಾಟ್ಸಪ್ಪಲ್ಲಿ ಕಳಿಸಿದೆ. ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹಾಕಿದೆ. ನನ್ನ ಫ್ರೆಂಡ್ಸ್ಗಳಿಗೆ ಕಳಿಸಿದೆ. ನನಗೆ ಮಿನಿಮಮ್ ಒಂದು 500 ಕಾಲ್ಗಳು ಬಂತು. ನಿಮ್ಮ ನಾಯಿ ಹೀಗೆ ಆಗಿದೆ ಅಂತ ಎಲ್ಲ. ಹೌದಾ? ಅದರಲ್ಲಿ ತುಂಬ ಜನ ಕ್ವಶನ್ ಮಾಡಿದರು, ನೀವು ಅಷ್ಟು ಆಫರ್ ಕೊಡಲಿಕ್ಕೆ ಏನು ಕಾರಣ? ನಾಯಿ ಯಾವ ಬ್ರೀಡ್? ನಾನು ಹೇಳಿದೆ ಬ್ರೀಡ್ ಯಾವುದಲ್ಲ, ಲೋಕಲ್. ಬಟ್ ನಾನು ವ್ಯಾಲ್ಯೂ ಅನ್ನು ಹಿಡಿದದ್ದು ನಾಯಿಯ ಮೇಲೆ, ನಾಯಿಯ ರೇಟ್ ಅಲ್ಲ ಹಿಡಿದದ್ದು, ನಾಯಿ ಮೇಲೆ ಇರುವಂಥ ಪ್ರೀತಿ. ಅದು 50,000 ಅಲ್ಲ, ಕೆಲವು ಲಕ್ಷವೂ ಇರ್ಬೋದು ನನಗೆ. ಬಟ್ ನಾನಿಗೆ 50,000 ಕೊಡುವ ಅಂತೇಳಿ ನನಗೆ ಮನಸ್ಸಿಗೆ ಕಂಡಿತ್ತು. ಆಗ ಸ್ವಲ್ಪ ಬೇರೆಯವರಿಗೂ ಉಪಕಾರ ಆಗ್ತದೆ ಆ ದುಡ್ಡು. ಬರೀ ನಾವು 5,000 10,000 ಕೊಟ್ಟರೆ ಉಪಕಾರ ಆಗೋದಿಲ್ಲ. ಅಷ್ಟೊತ್ತಿಗೆ ಅವರ ಕೆಲಸವನ್ನು ಬಿಟ್ಟು ನಾಯಿಯನ್ನು ಹುಡುಕ್ಬೋದು. ಅಥವಾ ಮನೆಗೆ ಬಂದರೆ ಅದನ್ನು ಓಡಿಸ್ಲಿಕ್ಕಿಲ್ಲ, ಯಾಕಂದರೆ ಅದು ಮನೆಯೊಳಗೆ ಸಾಕಿದ ನಾಯಿ. ಅದು ಮನೆ ಬಾಗಿಲಿಗೆ ಹೋಗ್ಬೋದು ಅಷ್ಟೇ, ಆಹಾರ ಹುಡುಕೊಂಡು. ಹಾಗಿರುವಾಗ ಮನೆಗೆ ಬಂದು ಕಲ್ಲು ಬಿಸಾಡಿ ಓಡಿಸ್ಲಿಕ್ಕಿಲ್ಲ. ಇದು ಹಾಗಿದ್ರೆ ಕೇರದವರದ್ದಾಗಿರ್ಬೋದು, ನಾಯಿ ಚಿನ್ನು ಆಗಿರ್ಬೋದು, ನೋಡುವ ಅಂತೇಳಿ ನನಗೆ ಕಾಲ್ ಮಾಡ್ಬೋದು ಅಂತ ಹೇಳೋ ದೃಷ್ಟಿಯಿಂದ ನಾನು ಅದನ್ನು 50,000 ಆಫರ್ ಹಾಕಿದ್ದು. ಇನ್ನು ಶ್ವಾನವನ್ನ ಹುಡುಕಿಕೊಟ್ಟ ಪರಿಸರದವರೇ ಆದ ಪುರಂದರ ಪೋಳ್ಯ ಅವರಿಗೆ 50,000 ರೂಪಾಯಿಗಳ ಚೆಕ್ ನೀಡಿದ್ದಾರೆ. ನಾಪತ್ತೆಯಾಗಿದ್ದ ನಾಯಿ ಗಣೇಶ್ ಅವರ ಮನೆಯ 2 ಕಿಲೋಮೀಟರ್ ಸುತ್ತಮುತ್ತಲಲ್ಲೇ ತಿರುಗಾಡುತ್ತಿತ್ತು. ನಾಪತ್ತೆಯಾಗಿದ್ದ 3 ದಿನಗಳ ಬಳಿಕ ನಾಯಿಯನ್ನ ಪುರಂದರ ಅವರೇ ನೋಡಿದ್ದರು. ನಾಯಿಯನ್ನ ಅಲ್ಲೇ ಹಿಡಿದು ಗಣೇಶ್ ಅವರಿಗೆ ಪುರಂದರ್ ಒಪ್ಪಿಸಿದ್ದರು. ನಾಯಿ ಮರಳಿ ಬರಲು ತಾನು ಎಲ್ಲಾ ದೈವದೇವರಿಗೂ ಮೊರೆ ಇಟ್ಟಿದ್ದೆ ಎನ್ನುತ್ತಾರೆ ಗಣೇಶ್ ಕೇರ. ನನಗೆ ಎಲ್ಲೆಲ್ಲ ನನಗೆ ದೇವರ ನಂಬಿಕೆ ಇರುವ ದೇವರುಗಳಿಗೆಲ್ಲ ಹರಿಕೆ ಮಧುರು ಮಹಾಗಣಪತಿಯಲ್ಲಿ ಸಹ ನಾನು ಕೇಳಿಕೊಂಡಿದ್ದೇನೆ. ಬಟ್ ನನಗೆ ದೇವರು ಕಣ್ಣು ಬಿಟ್ಟದ್ದು 25ನೇ ದಿವಸ, ನಿನ್ನೆ ಬೆಳಿಗ್ಗೆ. ಇಷ್ಟು ನಾನು ಮಾಡಿದ್ದಕ್ಕೆ 25ನೇ ದಿವಸ ನನಗೆ ದೇವರು ನಮ್ಮ ಚಿನ್ನವನ್ನು ನಮಗೆ ಸಿಗುವಾಗೆ ಮಾಡಿದರು. ಅದು ಸಹ ಪುರಂದರ ನಮ್ಮ ಹತ್ತಿರದವರು, ನೆರೆಕರೆಯವರು. ಯಾರೋ ಅದನ್ನು ನಾನು ಹೇಳ್ತಾ ಇದ್ದೆ, ಕೆಲವರು ಅಂತ ಹೇಳಿದರು, ಯಾರೋ ಒಬ್ಬ ಶ್ರೀಮಂತನಿಗೆ ಆ ದುಡ್ಡು ಹೋಗಲಿಲ್ಲ, ಪಾಪ ಕೂಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಅಂಥ ವ್ಯಕ್ತಿಗೆ ಆ ದುಡ್ಡು ಹೋಯ್ತಲ್ಲ, ಅದು ಸಹ ಒಂದು ದೇವರ ಇದು ಇರ್ಬೋದು ಅದರಲ್ಲಿ ಮಹಿಮೆ ಅಂತ ಹೇಳಿ. ನಮಗೆ ತುಂಬ ಖುಷಿ. ಈಗ ನಮಗೆ ನಿನ್ನೆ ಮನಸ್ಸು ನನ್ನದು ಹೇಳಿದಲ್ಲ, ನನ್ನ ಮನಸ್ಸು ಕೂತ ಕೂಡಲೇ ಊಟ ಬೆಳಿಗ್ಗೆ ಶುರುವಿಗೆ ಕೆಲವು ದಿವಸ ನಾನು ದಿವಸಕ್ಕೆ 3-4 ದೋಸೆ ತಿನ್ನುವಲ್ಲಿ 1 ದೋಸೆ ತಿಂತಿದ್ದೆ. ಅದು ಬಂದ ನಂತರ ಈಗ ನಿನ್ನೆ ಎಷ್ಟು ಅಂತ ಹೇಳಿದರೆ ಫುಲ್ಲು ಫ್ರೀ.
ಬಂದ ಕೂಡಲೇ ಅದಕ್ಕೆ ಹೆಚ್ಚು ಇಲ್ಲಿ ಬೇಕಾದಷ್ಟು ಕೊಟ್ಟೆವು, ಅದರಿಂದ ಹೆಚ್ಚು ನಾವು ಹೋಗಿ ಪಾರ್ಟಿ ಮಾಡಿ ತಿಂದು ಬಂದೆವು, ನಾಯಿ ಬಂತಲ್ಲ ಅಂತೇಳಿ. ಸ್ವೀಟ್ಸು ಕೊಟ್ಟಿದ್ದೇನೆ ನಾನು. ರಸ್ತೆ ಬದಿಯಲ್ಲಿ ಸಿಗುವ ನಾಯಿಗಳನ್ನು ಉಪಚರಿಸುತ್ತಿರುವ ಗಣೇಶ್ಗೆ ಚಿನ್ನು ಕೂಡ ಇದೇ ರೀತಿ ಸಿಕ್ಕಿದ್ದು. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಚಿನ್ನುವನ್ನು ಮನೆಗೆ ತಂದು ಸಲಹಿದ್ದರು. ಆದರೆ ಕಳೆದುಕೊಂಡಿದ್ದ ಚಿನ್ನು ಮರಳಿ ಸಿಕ್ಕಿರುವುದು ಅವರಲ್ಲಿ ಖುಷಿ ಮೂಡಿಸಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.